ಹರ್ಷಿತಾ. ಕಾರ್ವಾ ಪ್ಲಸ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗೋಕರ್ಣ ಮಹಾಬಲೇಶ್ವರ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ಶಾಸಕರ ಉಪಸ್ಥಿತಿಯಲ್ಲಿ ಕಾರವಾರ ಬಿಜೆಪಿ ಗ್ರಾಮೀಣ ಘಟಕದ ಕಾರ್ಯಕಾರಿಣಿ ಸಭೆ. ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟ ಬಾಣಂತಿ ಗೀತಾಳ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ ಶಾಸಕಿ ರೂಪಾಲಿ ನಾಯ್ಕ್. ಯಲ್ಲಾಪುರದಲ್ಲಿ ಆತಂಕ ಸೃಷ್ಟಿಸಿದ ಟ್ಯಾಂಕರ್ ಹೊಗೆ. ಸಹಕಾರಿ ಧುರೀಣ ವಿಎಸ್ ಒಂದೇ ನಿಧನ. ಮುಂಡಗೋಡಿನಲ್ಲಿ ಗಂಧ ಕದ್ದು ಸಿಕ್ಕಿಬಿದ್ದ ಕೊರೋನಾ ಸೋಂಕಿತನಾಗಿ ಪರಾರಿಯಾದ. ವಾರ್ತೆಗಳ ವಿವರ. ಗೋಕರ್ಣ ಮಹಾಬಲೇಶ್ವರ ದರ್ಶನಕ್ಕೆ ಹರಿದು ಬಂದ ಜನಸಾಗರ. ಕೊರೋನಾದಿಂದ ಬಂದ್ ಆಗಿದ್ದ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಇದೇ ತಿಂಗಳ 5ರಂದು ಪ್ರಾರಂಭವಾಗಿದೆ. ಇಂದು ಭಾನುವಾರವಾದ ಕಾರಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ರಾಜ್ಯದ ನಾನಾ ಭಾಗದಿಂದ ಭಕ್ತ ಸಾಗರ ಹರಿದು ಬಂದಿದೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ಕೊರೋನಾ ಸೋಂಕು ಹರಡದಂತೆ ಸ್ಯಾನಿಟೈಸ್ ವ್ಯವಸ್ಥೆ ಜೊತೆಗೆ ಆತ್ಮಲಿಂಗ ದರ್ಶನಕ್ಕೆ ಹಂತ ಹಂತವಾಗಿ 50 ಜನರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದು ಭಕ್ತರು ದೇವರ ದರ್ಶನ ಪಡೆದರು. ಶಾಸಕರ ಉಪಸ್ಥಿತಿಯಲ್ಲಿ ಕಾರವಾರ ಬಿಜೆಪಿ ಗ್ರಾಮೀಣ ಘಟಕದ ಕಾರ್ಯಕಾರಿಣಿ ಸಭೆ. ಇಂದು ಕಾರವಾರ ಬಿಜೆಪಿ ಗ್ರಾಮೀಣ ಭಾಗದ ಕಾರ್ಯಕಾರಿಣಿ ಸಭೆಯನ್ನು ಕಾರವಾರದ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿಯ ಗ್ರಾಮೀಣ ಘಟಕದ ಅಧ್ಯಕ್ಷರಾದ ಶ್ರೀ ಸುಭಾಷ್ ಕುನ್ಗಿಯವರು ಸಭೆಯನ್ನು ಪಕ್ಷದ ಗೀತೆಯೊಂದಿಗೆ ಪ್ರಾರಂಭಿಸಿ ಆನಂತರ ವೇದಿಕೆ ಮೇಲೆ ಉಪಸ್ಥಿತರಾದ ಗಣ್ಯರನ್ನು ಸ್ವಾಗತಿಸಿದರು. ವಾಡಿಕೆಯಂತೆ ಭಾರತ ಮಾತೆಯ ಭಾವಚಿತ್ರಕ್ಕೆ ಉಪಸ್ಥಿತರಿದ್ದ ಗಣ್ಯರು ಪುಷ್ಪಾರ್ಚನೆ ಮಾಡಿ ಸಭೆಯನ್ನು ಪ್ರಾರಂಭಿಸಲಾಯಿತು. ಪ್ರಪ್ರಥಮವಾಗಿ ಕಾರವಾರ ಗ್ರಾಮೀಣ ಪ್ರಭಾರಿಯಾದ ಗಜಾನನ್ ಗುನ್ಗಾರ್ ಅವರು ಮುಂದೆ ಬರುವ ವಿಧಾನ ಪರಿಷತ್ ಚುನಾವಣೆಯ ತಯಾರಿಯ ಬಗ್ಗೆ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಎನ್ಎಸ್ ಹೆಗಡೆಯವರು ಮುಂದೆ ಬರುವ ವಿಧಾನ ಪರಿಷತ್ ಚುನಾವಣೆ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳಿಗಾಗಿ ಕಾರ್ಯಕರ್ತರು ಸಜ್ಜಾಗುವಂತೆ ಕರೆ ಕೊಟ್ಟರು. ಬಿಜೆಪಿ ಅಂದರೆ ಕಾರ್ಯಕರ್ತರು ಸಭೆಗೆ ವ್ಯಾಪಕವಾಗಿ ಬರುತ್ತಾರೆ. ಆದರೆ ಕೋವಿಡ್-19 ನಿಯಮಾವಳಿಗಳನ್ನು ಗೌರವಿಸಿ ನಾವು ಈಗ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಸಭೆಗೆ ಕಾರ್ಯಕರ್ತರ ಸಂಖ್ಯೆ ಕಡಿಮೆ ಮಾಡಿದ್ದೇವೆ ಎಂದು ಹೇಳಿ ಶಿಸ್ತು ಹಾಗೆಯೇ ಆರೋಗ್ಯದ ಕಾಳಜಿ ಬಗ್ಗೆ ಕಾರ್ಯಕರ್ತರಿಗೆ ಕಿವಿಮಾತು ಹೇಳಿದರು. ಮುಂದಿನ ಚುನಾವಣೆಗಳನ್ನು ಗಮನದಲ್ಲಿಟ್ಟು ಎಲ್ಲಾ ಗ್ರಾಮೀಣ ಭಾಗದ ಬೂತ್ಗಳನ್ನು ಸಂಘಟನೆ ದೃಷ್ಟಿಯಿಂದ ಪೋರ್ಟಲ್ ಎಂಟ್ರಿ ಮಾಡಲಾಗುತ್ತದೆ. ಹಾಗೆಯೇ ಪಕ್ಷದ ಪ್ರಮುಖರಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ವಿವಿಧ ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ನಂತರ ಶಾಸಕರಾದ ಶ್ರೀಮತಿ ರೂಪಾಲಿ ನಾಯ್ಕ್ ರವರು ಮಾತನಾಡಿ ಬಿಜೆಪಿ ಒಂದು ಸಂಘಟನೆ ಆಧಾರಿತ ಪಕ್ಷವೆಂದು ಹೇಳುತ್ತಾ ಬಿಜೆಪಿ ರಾಜ್ಯ ಸಮಿತಿಯಲ್ಲಿ ನಡೆಯುವ ವಿಷಯಗಳು ಹಾಗೂ ನಡಾವಳಿಗಳನ್ನು ಜಿಲ್ಲೆಯ ಹಾಗೂ ಅವರವರ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರಿಗೆ ತಿಳಿಸಲಾಗುವ ವ್ಯವಸ್ಥೆ ನಮ್ಮಲ್ಲಿದ್ದು ನಮ್ಮ ಸಂಘಟನೆಯನ್ನು ನಾವು ಎಲ್ಲರ ಸಹಕಾರದಿಂದ ಇನ್ನೂ ಹೆಚ್ಚಾಗಿ ಬಲಪಡಿಸುವ ಬಗ್ಗೆ ಪಕ್ಷದವರಿಗೆ ತಿಳಿಸಿದರು. ಶಾಸಕರು ಮುಂದೆ ಮಾತನಾಡುತ್ತಾ ಕೋವಿಡ್-19 ನಿಯಮಗಳನ್ನು ಪಾಲಿಸಿ ಚುನಾವಣಾ ಪ್ರಚಾರ ಮಾಡಿ ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಪ್ರೊಫೆಸರ್ ಶ್ರೀ ಸಂಕನೂರ್ ರವರನ್ನು ಮುಂದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಹುಮತದಿಂದ ಆರಿಸಿ ತರಲು ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರಯತ್ನಿಸಬೇಕು ಎಂದು ಹೇಳಿದರು. ಜಿಲ್ಲೆಯಾದ್ಯಂತ ಬಿಜೆಪಿ ಸಂಘಟನೆ ಬಲಿಷ್ಠವಾಗಿರುವುದರಿಂದ ಸುಂಕನೂರರವರ ಗೆಲುವು ನಿಶ್ಚಿತವೆಂದು ಈ ಸಂದರ್ಭದಲ್ಲಿ ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುನ್ಗಿ ಅವರು ವಂದನಾರ್ಪಣೆ ಸಲ್ಲಿಸಿದರು. ಕಾರ್ಯಕಾರಿಣಿಯ ವೇದಿಕೆಯಲ್ಲಿ ಮಾಜಿ ಶಾಸಕ ಗಂಗಾಧರ ಭಟ್ಟ, ಬಿಜೆಪಿ ಜಿಲ್ಲಾ ಮಾಧ್ಯಮ ಸಂಚಾಲಕ ರಾಜೇಶ್ ನಾಯ್ಕ್ ಸಿದ್ದರ್, ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಉದಯ್ ಶೆಟ್ಟಿ, ನಗರಾಧ್ಯಕ್ಷ ನಾಗೇಶ್ ಕುರುಡೇಕರ್, ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ದತ್ತಾರಾಮ್ ಬಾಂದೇಕರ್, ಹಾಗೆ ಸಭೆಯಲ್ಲಿ ಕಾರವಾರ ತಾಲೂಕಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಪ್ರತಿಭಾ ತಳೇಕರ್, ಕಾರವಾರ ತಾಲೂಕಾ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಕಿಶನ್ ಕಾಂಬ್ಳೆ, ಗ್ರಾಮೀಣ ಉಪಾಧ್ಯಕ್ಷರು, ವಿವಿಧ ಮೋರ್ಚಾ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಕಾರವಾರದ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟ ಬಾಣಂತಿ ಗೀತಾ ಬಾನಾವಳಿ ಅವರ ಮನೆಗೆ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಾಲಿ ಎಸ್ ನಾಯ್ಕ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮಕ್ಕಳ ಲಾಲನೆ ಪಾಲನೆಗೆ ತಾಯಿ ಮಹತ್ವದ ಪಾತ್ರ ವಹಿಸುತ್ತಾಳೆ. ಆದರೆ ಈಗ ತಾಯಿಯನ್ನು ಕಳೆದುಕೊಂಡ ಮಕ್ಕಳು ಅನಾಥರಾಗಿದ್ದಾರೆ. ತಂದೆ ಹಾಗೂ ಕುಟುಂಬದವರ ಮೇಲೆ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ ಹೆಚ್ಚಾಗಿದೆ.
ಮಕ್ಕಳಿಗೆ ತಾಯಿಯ ಪ್ರೀತಿ ತೋರಿಸುವ ಮೂಲಕ ಅಮ್ಮನ ನೆನಪು ಬಾರದಂತೆ ನೋಡಿಕೊಳ್ಳುವ ಕೆಲಸವನ್ನು ತಂದೆಯಾದವರು ಮಾಡಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ಶಿಕ್ಷಣ ನೀಡುವಂತೆ ಮೃತಳ ಪತಿ ಶಿವನಾಥ್ ಬಾನಾವಳಿಗೆ ಹೇಳಿದರು. ತಾಯಿಯನ್ನು ಕಳೆದುಕೊಂಡ ಪುಟ್ಟ ಮಕ್ಕಳು ಅನಾಥರಾಗಿರುವುದನ್ನು ನೆನೆದು ಶಾಸಕಿಯವರು ಕಣ್ಣೀರು ಸುರಿಸಿದರು. ಬಾನಾವಳಿ ಕುಟುಂಬಕ್ಕೆ ಯಾವುದೇ ರೀತಿಯ ಅನ್ಯಾಯವಾಗದಂತೆ ನೋಡಿಕೊಳ್ಳಲಾಗುವುದು. ಮೃತಳ ಕುಟುಂಬಕ್ಕೆ ಸರ್ಕಾರದಿಂದ ಸಿಗಬೇಕಾದ ನೆರವು ಶೀಘ್ರದಲ್ಲಿ ತಲುಪುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ರೇಷ್ಮಾ ಮಾಳ್ಸೇಕರ್, ಶಿಲ್ಪಾ ಉಲ್ಲಾಸ್ ಕೇಣಿ, ಭಾರತೀಯ ಜನತಾ ಪಕ್ಷದ ಮಂಡಳ ಅಧ್ಯಕ್ಷರಾದ ನಾಗೇಶ್ ಕುರುಡೇಕರ್, ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಗುನ್ಗಿ, सार्वजनिकರು ಉಪಸ್ಥಿತರಿದ್ದರು. आम्ही सगळे आम्ही शोध सगळे तर आम्ही एन्क्वायरी करू हे करता फक्त किंवा परत आम्ही गेले आम्ही सगळे अरे मॅडम पोस्टमॉर्टम रिपोर्ट येतपर्यंत तर त्याच्यात चूक म्हणत ना मॅडम तर आता सध्या एक पहिले आता ट्रान्सफर जेव्हा पहिले एक दिवस येईल काय हॉस्पिटला तर सगळ्या सांगू लागलो का आपण सगळे फिशरमॅन लोकांसाठी लिडर लोक सेटिंग केला आणि आपण खरी होत ना कोणाने काय करू द्यायला अशी मग धमकी देऊ लागलो सगळ्या नक्की लोकांना आमका बी नाही मॅडम आमका अजिबात ना तसले लहान जरा बी येतं म्हणली मॅडम भरपूर हे शील तेगे बद्दल त्याला कोणी डायरेक्ट येऊन सांगू नशील आणि लास्ट टाइम बेलेकेरीच्या ना हॉस्पिटलाक डिलिव्हरी येता म्हणल्यार मागीर सांगता ते खंय चेकअप करता आशिल्ले पळय थंयच वच म्हण ताका ते करोना टायमार अशी डायरेक्ट सांग हांव फोन केल्ली मॅडम तुमकां अशें उलयता म्हण तशी डायरेक्ट सांगिल्ली तुमी. ಯಲ್ಲಾಪುರದಲ್ಲಿ ಆತಂಕ ಸೃಷ್ಟಿಸಿದ ಟ್ಯಾಂಕರ್ ಹೊಗೆ. ಯಲ್ಲಾಪುರದ ನಗರದಲ್ಲಿ ಟ್ಯಾಂಕರ್ನಿಂದ ಅನಿಲದ ಹೊಗೆ ಹೊರಸೂಸಿ ಜನರಲ್ಲಿ ಆತಂಕ ಸೃಷ್ಟಿಸಿದ ಘಟನೆ ಇಂದು ನಡೆದಿದೆ. ಅದೃಷ್ಟವಶಾತ್ ಟ್ಯಾಂಕರ್ನಿಂದ ಸುರಿದ ಅನಿಲದ ಹೊಗೆ ಅಪಾಯಕಾರಿ ಆಗಿಲ್ಲದ ಕಾರಣ ಜನರ ಭಯ ನಿವಾರಣೆಯಾಯಿತು. ನಂತರ ಟ್ಯಾಂಕರ್ ಅನ್ನು ಸ್ಥಳಾಂತರಿಸಲಾಯಿತು. ಹಿರಿಯ ಸಹಕಾರಿ ಡಾಕ್ಟರ್ ವಿಎಸ್ ಸೊಂದೆ ವಿಧಿವಶ. ಶಿರಸಿಯ ಸಹಕಾರಿಗಳಲ್ಲಿ ಒಬ್ಬರಾಗಿದ್ದ ಶಿರಸಿಯ ಡಾಕ್ಟರ್ ವಿಎಸ್ ಸೊಂದೆ ವಿಧಿವಶರಾಗಿದ್ದಾರೆ. ಶಿರಸಿಯ ಅರ್ಬನ್ ಬ್ಯಾಂಕ್ ಸೇರಿದಂತೆ ಹಲವಾರು ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡಿದ್ದರು. ಡಾಕ್ಟರ್ ಸೊಂದೆಯವರ ಸಾವು ಜಿಲ್ಲೆಗೆ ತುಂಬಲಾರದ ನಷ್ಟ. ಮುನುಗೋಡಿನಲ್ಲಿ ಗಂಧ ಕದ್ದು ಸಿಕ್ಕಿಬಿದ್ದ ಕೊರೋನಾ ಸೋಂಕಿತನಾಗಿ ಪರಾರಿಯಾದ. ಕಾರವಾರ. ಕೊರೋನಾ ಸೋಂಕಿತರು ಆಸ್ಪತ್ರೆಯಿಂದ ಪರಾರಿಯಾಗುತ್ತಿರುವ ವಿಚಾರ ಹೊಸದೇನಲ್ಲ. ಈಗಾಗಲೇ ಕೆಲವು ಸೋಂಕಿತರು ಆಸ್ಪತ್ರೆಯಿಂದ ಪರಾರಿಯಾಗಿದ್ದು ವರದಿಯಾಗಿದೆ. ಅದೇ ತರ ಇಲ್ಲೊಬ್ಬ ಪರಾರಿಯಾಗಿರುವುದು ಗಮನ ಸೆಳೆದಿದೆ. ಮುನುಗೋಡಿನ ಸೈಯದ್ ಇಸ್ರಾಲ್ ಕರೀಂ ಖಾನ್ ಪರಾರಿಯಾಗಿರುವ ಕೊರೋನಾ ಸೋಂಕಿತ. ಅದಕ್ಕಿಂತಲೂ ಮುಖ್ಯವಾದದ್ದೆಂದರೆ ಈತ ಗಂಧ ಕಳ್ಳ. ಮುನುಗೋಡಿನಲ್ಲಿ ಗಂಧದ ಕಳ್ಳತನ ಪ್ರಕರಣ ಹಿನ್ನೆಲೆಯಲ್ಲಿ ಅಕ್ಟೋಬರ್ 7ರಂದು ಈತನನ್ನು ಬಂಧಿಸಲಾಗಿತ್ತು. ಬಂಧನದ ಬಳಿಕ ನಡೆಸಿದ್ದ ಕೊರೋನಾ ಪರೀಕ್ಷೆಯಲ್ಲಿ ಕೋವಿಡ್-19 ಪಾಸಿಟಿವ್ ಎಂಬುದು ದೃಢಪಟ್ಟಿದ್ದರಿಂದ ಈತನನ್ನು ಉತ್ತರ ಕನ್ನಡ ಜಿಲ್ಲೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಕೋವಿಡ್ ಸೆಂಟರ್ಗೆ ದಾಖಲಿಸಲಾಗಿತ್ತು. ಆದರೆ ಈತ ಅಲ್ಲಿಂದಲೇ ಪರಾರಿಯಾಗಿದ್ದಾನೆ. ಪ್ರಕರಣ ದಾಖಲಿಸಿಕೊಂಡಿರುವ ಕಾರವಾರ ಪೊಲೀಸರು ಸೋಂಕಿತ ಕಳ್ಳನಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.